ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು ಇದರ ವತಿಯಿಂದ ವಿಶ್ವ ಹಾಲು ದಿನಾಚರಣೆಯನ್ನ ಮಂಗಳೂರಿನ ಕೆಪಿಟಿ ವ್ಯಾಸನಗರದಲ್ಲಿರುವ ವಿಶ್ವ ಸಾಮ್ರಾಟ್ ಅಪಾರ್ಟ್ಮೆಂಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೆಎಂಎಫ್ನ ಆಡಳಿತ ನಿರ್ದೇಶಕರಾದ ಜಿವಿ ಹೆಗ್ಡೆ ಮಾತನಾಡಿ, ನಂದಿನಿ ಹಾಲು ಎಂದರೆ ಪರಿಶುದ್ಧ ಹಾಲು. ನಾವು ರೈತರಿಂದ ನೇರವಾಗಿ ಹಾಲನ್ನ ಪಡೆದು ಶೇಖರಿಸಿ ಜನತೆಗೆ ಪರಿಶುದ್ಧವಾಗಿ ತಲುಪಿಸುತ್ತೇವೆ. ಇಂದು ನಂದಿನಿ ಹಾಲು ಕುಡಿಯಿರಿ, ಪ್ರತಿದಿನ ನಂದಿನಿ ಹಾಲು ಕುಡಿಯಿರಿ ಎನ್ನುವ ಘೋಷಣೆಯ ಅರ್ಥವನ್ನ ಈ ಸಂದರ್ಭದಲ್ಲಿ ತಿಳಿಸಿದರು. ಹಾಲು ಕುಡಿಯಿರಿ ಅಂತ ಹೇಳುವಂಥದ್ದು ಇವತ್ತು ಬಹುತೇಕ ಅವಶ್ಯ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಹಾಲಿನ ಮಹತ್ವ ಗೊತ್ತಿದೆ. ಪ್ರತಿಯೊಬ್ಬನು ತನ್ನ ಹುಟ್ಟಿನ ದಿವಸದಿಂದಲೇ ತಾಯಿಯ ಹಾಲು ಮೊದಲು ತಗೊಳ್ಳೋದು, ನಂತರ ನಾವು ಬೇರೆ ಹಸುವಿನ ಹಾಲು ಮತ್ತು ಬೇರೆ ಬೇರೆ ಎಮ್ಮೆಗಳದ್ದು ಬೇರೆ ಹಾಲುಗಳನ್ನು ಉಪಯೋಗಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಲಿನ ವಿಷಯ ಬಂದಾಗ ಪರಿಪೂರ್ಣತೆಗೆ ಬರ್ತದೆ. ಇವತ್ತು ಮೊಟ್ಟೆ ಒಂದು ಪರಿಪೂರ್ಣ ಆಹಾರ, ಜೊತೆಗೆ ಹಾಲು ಕೂಡ ಅದರಲ್ಲಿ ಎಲ್ಲ ಅಂಶಗಳು, ವಿಶೇಷವಾಗಿ ವಿಟಮಿನ್ಗಳ ಒಂದು ಆಗರವೇ ಅದರಲ್ಲಿದೆ. ಬಳಿಕ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟ ನಿಯಮಿತದ ಮಾರ್ಕೆಟಿಂಗ್ ಮುಖ್ಯಸ್ಥರಾದ ಜಯದೇವಪ್ಪ ಕೆ ಅವರು ಮಾತನಾಡಿ, ಮಾನವನ ಮೊದಲನೆಯ ಆಹಾರ ತಾಯಿಯ ಹಾಲು, ನಂತರದ ಬೆಳವಣಿಗೆಗೆ ಹಸುವಿನ ಹಾಲು. ಇದರ ಮಹತ್ವವನ್ನ ಸಮಾಜಕ್ಕೆ ತಿಳಿಯಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ವಿಶ್ವ ಹಾಲು ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ ಎಂದು ಈ ದಿನದ ಮಹತ್ವವನ್ನ ತಿಳಿಸಿದರು. ನಮ್ಮ ಮುಂದೆ 2 ಆಯ್ಕೆ ಇದೆ. ಮೊದಲನೇದು ಆರೋಗ್ಯದ ಆಯ್ಕೆ, ಎರಡನೇದು ಆನಂದದ ಆಯ್ಕೆ. ಆರೋಗ್ಯ ಮತ್ತು ಆನಂದ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಾವು ತಿಂತಕ್ಕಂಥ ಆಹಾರ ಔಷಧಯುಕ್ತವಾಗಿರಬೇಕು. ಇಲ್ಲ ಅಂದರೆ ನಾವು ಔಷಧವನ್ನೇ ಆಹಾರವಾಗಿ ಬಳಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಕೆಲವ್ರನ್ನ ನಾವು ನೋಡ್ತಾ ಇದ್ದೇವೆ, ಅವರ ಆಹಾರಕ್ಕಿಂತ ಹೆಚ್ಚಾಗಿ ಔಷಧಿಯನ್ನೇ ಬಳಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದರೆ ಪೋಷಕಾಂಶಗಳ ಉಳ್ಳ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳಲು ಇರತಕ್ಕಂಥ ಅವರ ಜ್ಞಾನದ ಕೊರತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಪಾರ್ಟ್ಮೆಂಟ್ ನಿವಾಸಿ ಶಿಕ್ಷಕಿ ಸೌಮ್ಯ ಗಣೇಶ್ ಮಾತನಾಡಿ, ಹಾಲಿನ ಕುರಿತು ಇರುವ ಹಾಡನ್ನ ಹೇಳಿ ಎಲ್ಲರೂ ನಂದಿನಿ ಹಾಲನ್ನೇ ಬಳಸಿ ಎಂದು ಕರೆ ನೀಡಿದರು. गर्मी में डालो दूध में आइस, दूध बन गया वेरी नाइस, गुड नाइस, दूध बन गया वेरी नाइस, पियो डेली once or twice, पियो डेली once or twice, मिल जाएगा टेस्टी सरप्राइज. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಾದ ಫೆಲಿಕ್ಸ್ ಡಿಸೋಜಾ, ಪ್ರವೀಣ್ ಶೆಟ್ಟಿ, ಅಶೋಕ್ ಸುಬ್ಬಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಅಪಾರ್ಟ್ಮೆಂಟ್ನ ಎಲ್ಲರಿಗೂ ನಂದಿನಿ ಬಾದಾಮ್ ಮಿಲ್ಕ್ ಅನ್ನು ವಿತರಿಸಲಾಗಿದ್ದು ಎಲ್ಲರೂ ಕೂಡ ಹಾಲು ಕುಡಿದು ಸಂಭ್ರಮಿಸಿದ್ರು. ಪವನ್ ಕಾಜಿಮಾಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.